ಹಾಯ್ ವೀಕ್ಷಕರೇ, ಇವತ್ತು ನಾನು ಬಂದಿದ್ದೀನಿ ಬೆಂಗಳೂರು ಕ್ಯಾಸರಗುಪ್ಪೆ ಅಲ್ಲಿರುವಂಥ ಬನ್ನೇರುಘಟ್ಟೆಯಿಂದ ಜಸ್ಟ್ ಒಂದು 2 ಕಿಲೋಮೀಟ್ರ್ ಒಳಗೆ ಬಂದರೆ ಆಶಾಪುರಿ ಮತ್ತು ದೇವಸ್ಥಾನ ಸಿಕ್ಕತ್ತೆ. ತೋರಿಸಿ. ನೀವು ಬರ್ಬೋದು. ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಆಶಾಪುರಿ ಮತ್ತು ದೇವಸ್ಥಾನ, ಗಣಪತಿ ದೇವಸ್ಥಾನ, ಅದರ ಪಕ್ಕದಲ್ಲಿ ಮೇಯ್ನ್ ಆಶಾಪುರಿ ಮಾತಾ ದೇವಸ್ಥಾನ, ಕ್ಷೇತ್ರ ಪಾಲಕ. ಇದು ಪ್ರಸಾದ ನಿಲಯ. ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆ ತನಕ ಬ್ರೇಕ್ಫಾಸ್ಟ್ ಇರುತ್ತೆ. ಮಧ್ಯಾಹ್ನ 12ರಿಂದ 2 ಗಂಟೆ ತನಕ ಊಟ ಇರುತ್ತೆ. ಮತ್ತು ಸಾಯಂಕಾಲ 3 ಗಂಟೆಯಿಂದ 5 ಗಂಟೆವರೆಗೂ ಕಾಫಿ ಮತ್ತು ಪ್ರಸಾದ ಸಿಕ್ಕತ್ತೆ. ಮತ್ತು ಇಲ್ಲಿ ನಮ್ಗೆ ಅಂದ್ಕೊಂಡು ಕೊಬ್ಬರಿ ಸುಡೋ ಪದ್ಧತಿ ಕೂಡ ಇದೆ ಇಲ್ಲಿ. ಮತ್ತು ಇಲ್ಲಿ ನಮಗೆ ಏನು ಮನೆ ಇಷ್ಟ ಇರುತ್ತೆ ಅದನ್ನು ಚೀಟಿಲಿ ಬರೆದು ಹಾಕ್ಬೋದು. ಇಲ್ಲಿ ದೇವಸ್ಥಾನ ಆಶಾಪುರಿ ಮಾತಾ ಭಂಡಾರಿ ಜೈನ್ ಟ್ರಸ್ಟ್. ನೀವು ಬರ್ತೀರಾ ಅಂತಂದರೆ ದೇವಸ್ಥಾನ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆ ತನಕ ತೆಗೆದಿರುತ್ತೆ. ಮತ್ತು 12 ಗಂಟೆಯಿಂದ 2 ಗಂಟೆ ತನಕ ಇರುತ್ತೆ. ಮತ್ತು ಸಾಯಂಕಾಲ 4ರಿಂದ 8 ಗಂಟೆ ತನಕ ಇರುತ್ತೆ. ಪರಿಸರ ಚೆನ್ನಾಗಿದೆ. ಒಂದು ಸ್ವಲ್ಪ ಬೆಂಗಳೂರು ಗಜಿಬಿಜಿ ವಾತಾವರಣಕ್ಕೆ ಒಂದು ಮೈಂಡ್ ಫ್ರೆಶ್ ಆಗುತ್ತೆ. ವಿಸಿಟ್ ಮಾಡಿ. ಬಾಯ್. ಜೈ ಆಶಾಪುರಿ ಮಾತಾ.